ತಾಜಂ ತಗದಜನು ತಾಜಂ ತಗದಜನು ತಾಜಂ ತಗದಜನು ತದಿರನ ತನದಿರನ ದಿ ನಾದ್ರತಾನಿ ತಾಜಂ ತಗದಜನು ತಾಜಂ ತಗದಜನು ತಾಜಂ ತಗದಜನು ತದಿರನ ತನದಿರನ ತಿರನ ತಿಲ್ಲನ ತದಿರನ ತನದಿರನ ಅಷ್ಟಮಠಗಳ ನಾಡು, ಅಷ್ಟಯತಿಗಳ ಬೀಡಾಗಿರುವ ಉಡುಪಿ ಎಂಬ ಪೊಡವಿಯನ್ನು ಪೊರೆಯುತ್ತಿರುವ ಶ್ರೀಕೃಷ್ಣ ಮುಖ್ಯ ಪ್ರಾಣರಿಗೆ ವಂದಿಸಿ, ಇದು ಸಮಸ್ತ ಸದ್ಭಕ್ತರು ಪಾಲ್ಗೊಂಡಿರುವ ನಮ್ಮೆಲ್ಲರ ಪರ್ಯಾಯ, ಅಂದರೆ ಶಿರೂರು ಪರ್ಯಾಯ ಮಹೋತ್ಸವದ ಶುಭ ಬರುವ ಕಾಲ. ಸುಗಿತ್ ನಾಲಿ ಪುಗ ನಮ ನಾಲಿತು ಸುಗಿ ಪುಗ, ಸುಗಿತ್ ನಾಲಿ ಪುಗ ನಮ ನಾಲಿತು ಸುಗಿ ಪುಗ. ಜಗದ್ಗುರು ಮಧ್ವಾಚಾರ್ಯರ ಶಿಷ್ಯರಾದ ಶ್ರೀ ವಾಮನ ತೀರ್ಥ ಪರಂಪರೆಯ 30ನೇ ಯತಿಗಳಾದ ಜನಸಾಮಾನ್ಯರ ಸ್ವಾಮೀಜಿ ಎಂಬ ಹೆಗ್ಗಳಿಕೆ ಪಡೆದ ಉತ್ಸಾಹದ ಚಿಲುಮೆ, ಉತ್ಸವ ಪ್ರಿಯ, ಕೀರ್ತಿಶೇಷ ಶ್ರೀ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರ ನೆನಪು ಇಂದಿಗೂ ಅಜರಾಮರ, ನಿರಂತರ. ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ, ವಿಟ್ಲಪಿಂಡಿ, ಸಪ್ತೋತ್ಸವ, ಚೂರ್ಣೋತ್ಸವ, ಗಣೇಶನ ಹಬ್ಬ ಪರ್ಯಾಯ ಬಂತೆಂದರೆ ತಕ್ಷಣ ಎಲ್ಲರ ಮನದಲ್ಲಿ ಮೊದಲಿಗೆ ಮೂಡಿ ಬರುವವರು ಶಿರೂರು ಮಠವನ್ನ ಜನಸಾಮಾನ್ಯರ ಮಠವಾಗಿಸಿದ ಕೀರ್ತಿಶೇಷ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು. ಸದಾ ಹೊಸ ಚಿಂತನೆಯ ಚಟುವಟಿಕೆಯಿಂದ, ಸಜ್ಜನಿಕೆಯ ಪ್ರಾಮಾಣಿಕವಾದ ಪ್ರೀತಿ ಪ್ರೇಮದಿಂದ, ತಮ್ಮ ಉದಾರವಾದ ಸಹಾಯ ಹಸ್ತದಿಂದ ಕಲಾವಿದರ ಕಲಾಪೋಷಕರಾಗಿ ಎಲ್ಲ ವರ್ಗದವರ ಗೌರವಕ್ಕೆ ಶಿರೂರು ಶ್ರೀಯವರು ಪಾತ್ರರಾಗಿದ್ದರು. ಎಂಟರ ಎಳೆಯ ಹರೆಯದಲ್ಲೇ ಶ್ರೀ ಸೋದೇವಾದಿರಾಜ ಮಠದ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದರಿಂದ ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಶ್ರೀ ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥರೆಂದು ನಾಮಾಂಕಿತರಾದ ಶ್ರೀಪಾದರು ತದನಂತರ ನಿರಂತರ 48 ವರ್ಷಗಳ ಕಾಲ ಉಡುಪಿಯ ಶ್ರೀ ಮಧ್ವಾಚಾರ್ಯ ಪ್ರತಿಷ್ಠಿತ ಕಡಗೋಲ ಕೃಷ್ಣನ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ ಪುಣ್ಯಚೇತನ. ಸನ್ಯಾಸ ಆಶ್ರಮದ ನಂತರ ಪಾಠ ಪ್ರವಚನದ ಜೊತೆಗೆ ಕೃಷ್ಣ ಮುಖ್ಯ ಪ್ರಾಣ ದೇವರಿಗೆ ನಿತ್ಯ ಪೂಜೆ ಸಲ್ಲಿಸುತ್ತಿದ್ದ ಶ್ರೀಪಾದರಿಗೆ ಕೃಷ್ಣನಿಗೆ ಸಲ್ಲುವ ಷೋಡಶ ಪೂಜೆಗಳಲ್ಲಿ ಅಲಂಕಾರ ಪೂಜೆ ಎಂದರೆ ಅಚ್ಚುಮೆಚ್ಚು. ಎಳೆಯ ಪ್ರಾಯದಿಂದಲೇ ನಿರಂತರವಾದ ವೈವಿಧ್ಯಮಯ ಅಲಂಕಾರಗಳ ಸೇವೆ ಸಲ್ಲಿಸುತ್ತಾ ಸಾಗಿದ ಶ್ರೀಪಾದರು ಕೆಲವೇ ವರ್ಷಗಳಲ್ಲಿ ಕೃಷ್ಣಾಲಂಕಾರದಲ್ಲಿ ಸಿದ್ಧಹಸ್ತರೆನಿಸಿದರು. ಶ್ರಾವಣ ಮಾಸ, ನವರಾತ್ರಿ, ಕೃಷ್ಣ ಜಯಂತಿ, ಗೀತಾ ಜಯಂತಿಯ ಹಾಗೂ ಇನ್ನಿತರ ಪರ್ವಕಾಲಗಳಲ್ಲಿ ಶ್ರೀಪಾದರು ಕೃಷ್ಣನಿಗೆ ಅರ್ಪಿಸುತ್ತಿದ್ದ ಅಲಂಕಾರದ ಸೊಬಗನ್ನ ಕಂಡು ನಾಡಿನೆಲ್ಲೆಡೆಯಿಂದ ಆಗಮಿಸಿದ ಭಕ್ತರು ಭಾವುಕರಾಗುತ್ತಿದ್ದರು. ವರ್ಷದ 365 ದಿನ 365 ಅಲಂಕಾರಗಳನ್ನ ಕೃಷ್ಣನಿಗೆ ನಡೆಸಿದ ಶ್ರೀಗಳು ಅಲಂಕಾರ ಪ್ರಿಯರೆಂದರೆ ತಪ್ಪಾಗಲಾರದು. ಇದೆಲ್ಲದರ ಜೊತೆಗೆ ಶ್ರೀಮಧ್ವವಾದಿರಾಜರ, ಮಂತ್ರಾಲಯದ ರಾಯರ, ಶ್ರೀ ಭೂತರಾಜರ ಬಹುದೊಡ್ಡ ಆರಾಧಕರಾಗಿದ್ದವರು ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು. ತಮ್ಮ 2010-12ರ ತೃತೀಯ ಪರ್ಯಾಯ ಅವಧಿಯಲ್ಲಿ ಶ್ರೀಕೃಷ್ಣ ಆರೋಗ್ಯ ನಿಧಿ ಎಂಬ ಯೋಜನೆಯ ಮೂಲಕ ಪ್ರತಿ ತಿಂಗಳು 3 ಲಕ್ಷ ರೂಪಾಯಿಯನ್ನ ಅನಾರೋಗ್ಯ ಪೀಡಿತರಿಗೆ ನೀಡಿ ಅವರ ಆರೈಕೆಗೆ ನೆರವಾಗುತ್ತಿದ್ದರು.
ಶಾಲಾ ಕಾಲೇಜುಗಳ ಶೈಕ್ಷಣಿಕ ಶುಲ್ಕ ಭರಿಸಲು ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳು ಶ್ರೀಪಾದರನ್ನೇ ಆಶ್ರಯಿಸುತ್ತಿದ್ದರು. ಅರಸಿ ಬರುತ್ತಿದ್ದ ಪ್ರತಿಯೊಬ್ಬರಿಗೂ ಶಿಕ್ಷಣದ ಜೊತೆಗೆ ಒಂದಿಷ್ಟು ನೋಟ್ಸ್ ಪುಸ್ತಕ, ಟಿ ಶರ್ಟ್ ನೀಡಿ ಖುಷಿಯಿಂದ ಬೀಳ್ಕೊಡುತ್ತಿದ್ದರು. ಶಿರೂರು ಶ್ರೀಪಾದರು ಹಿರಿಯಡ್ಕ ಸಮೀಪದ ಮೂಲಮಠದ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನನ್ಯ ಉಪಾಸಕರಾಗಿದ್ದರು. ಈ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ಜರುಗುತ್ತಿದ್ದ ಆಂಜನೇಯ ದೇವರ ರಂಗಪೂಜೆಗೆ ನಾಡಿನೆಲ್ಲೆಡೆಯಿಂದ ಭಕ್ತ ಸೋಮ ಹರಿದು ಬರುತ್ತಿತ್ತು. ಆಂಜನೇಯ ದೇವರ ಪೂಜಾ ನಂತರ ಶ್ರೀಪಾದರು ಭಕ್ತಾದಿಗಳಿಗೆ ದೇವರಲ್ಲಿ ಪ್ರಾರ್ಥಿಸಿ ನೀಡುತ್ತಿದ್ದ ಪ್ರಸಾದವಂತೂ ಭಕ್ತರ ಇಷ್ಟಾರ್ಥಗಳನ್ನ ಪವಾಡ ಎನ್ನುವ ರೀತಿಯಲ್ಲಿ ನೆರವೇರಿಸುತ್ತಿತ್ತು. ಇದಕ್ಕೆ ಜ್ವಲಂತ ನಿದರ್ಶನ ಎನ್ನುವಂತೆ ಅನೇಕ ಅದ್ಭುತ ಘಟನೆಗಳು ಇಲ್ಲಿ ನಿರಂತರವಾಗಿ ಜರುಗುತ್ತಿತ್ತು. ಕ್ರೀಡೆ, ಸಾಹಿತ್ಯ, ಕಲೆ, ಸಾಂಸ್ಕೃತಿಕ ಕ್ಷೇತ್ರಗಳ ಅನೇಕ ಸಂಘಟನೆಗಳಿಗೆ ಪೋಷಕರಾಗಿದ್ದ ಶ್ರೀಪಾದರಿಗೆ ಇವೆಲ್ಲದರಲ್ಲೂ ಅಪಾರ ಗೌರವ, ಆಸಕ್ತಿ. ಒಮ್ಮೆ ಕಾರ್ವಿ ಸಮಾಜದ ಯುವಕನೊಬ್ಬನಿಗೆ ಪ್ರೋತ್ಸಾಹಿಸುವ ನಿಮಿತ್ತ ಆತನ ಜೊತೆ ಉಡುಪಿಯ ಸೈಂಟ್ ಮೇರೀಸ್ ದ್ವೀಪದಿಂದ ಮಲ್ಪೆಯ ಕಡಲ ಕಿನಾರೆಯ ತನಕ ಈಜಿಕೊಂಡು ಎಲ್ಲರನ್ನ ಬೆರಗುಗೊಳಿಸಿದ್ದರು. ಕೃಷ್ಣ ದುಷ್ಟ ಜನ ಸಂಗವನ್ನು ಬಿಡು ಹಾಂಗೆ ದೃಷ್ಟಿ ನಿನ್ನ. ಕ್ರೀಡೆಯ ಮಹಾ ಅಭಿಮಾನಿಯಾಗಿದ್ದ ಶ್ರೀಪಾದರು ಅನೇಕ ಕ್ರೀಡಾಪಟುಗಳಿಗೆ, ಕ್ರೀಡಾ ಸಂಘಟನೆಗಳಿಗೆ ಆರ್ಥಿಕವಾಗಿ ಸಹಾಯ ಹಸ್ತ ನೀಡಿ ಅವರ ಭವಿಷ್ಯಕ್ಕೆ ಬೆಳಕಾಗಿದ್ದರು. ಕೆಟ್ಟ ಮಾತು ಕಿವಿಗೆ ಕೇಳಿಸದಾಂಗೆ ಮನ ಕಟ್ಟಿ. ಈ ಮೊದಲೇ ಹೇಳಿರುವಂತೆ ಮಹಾನ್ ಕಲಾ ಪೋಷಕರು ಹಾಗೂ ಸ್ವತಃ ಉತ್ತಮ ಕೀಬೋರ್ಡ್ ಕಲಾವಿದರಾಗಿದ್ದ ಶ್ರೀಪಾದರಲ್ಲಿ ಸಂಗೀತ ಪರಿಕರಗಳ ಬಹುದೊಡ್ಡ ಖಜಾನೆಯೂ ಇತ್ತು. ಅಸಂಖ್ಯ ದೇಶೀಯ ಸಂಗೀತ ಪರಿಕರಗಳು ಹಾಗೂ ಪಾಶ್ಚಾತ್ಯ ಸಂಗೀತ ವಾದ್ಯಗಳು ಸೇರಿದಂತೆ 100ಕ್ಕೂ ಮಿಕ್ಕಿ ವೈವಿಧ್ಯಮಯ ಸಂಗೀತ ವಾದ್ಯಗಳು ಅವರ ಸಂಗ್ರಹದಲ್ಲಿತ್ತು. ಪ್ರಾಣಿ ಪಕ್ಷಿಗಳ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದ ಶ್ರೀಪಾದರು ಶಿರೂರು ಮೂಲಮಠದಲ್ಲಿ ನೂರಾರು ಗೋವುಗಳನ್ನು ಸಾಕುತ್ತಿದ್ದರು. ಗೋವುಗಳೆಂದರೆ ಶ್ರೀಗಳಿಗೆ ಪಂಚಪ್ರಾಣ. ಕೊಡೋ ಹಾಂಗೆ ಶ್ರೀ ಕೃಷ್ಣ ನಿನ್ನ ಪೂಜೆಯನ್ನು ಮಾಡೋ ಹಾಂಗೆ. ಹೀಗೆ ಎಣೆಯಿರದ ಜೀವನೋತ್ಸಾಹದೊಂದಿಗೆ ಬಹುತೇಕ ರಂಗಗಳಲ್ಲಿ ತಮ್ಮನ್ನು ತನು ಮನ ಧನ ಪೂರ್ವಕವಾಗಿ ತೊಡಗಿಸಿಕೊಂಡಿದ್ದ ಶ್ರೀಪಾದರಿಗೆ ಕೃಷ್ಣಾಷ್ಟಮಿ ಬಂತೆಂದರೆ ಎಲ್ಲೆಲ್ಲದ ಸಡಗರ. ಹೀಗಾಗಿಯೇ ನಾಡಿನ ಜನತೆಗೆ ಕೃಷ್ಣನ ಹಬ್ಬ ಬಂತೆಂದರೆ ಮೊದಲಿಗೆ ನೆನಪಾಗುವುದು ಸಂಭ್ರಮಕ್ಕೆ ಸಾಟಿ ಇಲ್ಲದ ಶ್ರೀಪಾದರ ಅದ್ದೂರಿಯ ಕೃಷ್ಣ ಜನ್ಮಾಷ್ಟಮಿ. ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಂಗೆ ದೃಷ್ಟಿ ನಿನ್ನ. ಕೃಷ್ಣನ ಈ ಹಬ್ಬವನ್ನ ಶ್ರೀಪಾದರು ಬಹಳ ಪ್ರೀತಿಯಿಂದ, ಗೌಜಿಯಿಂದ ನಾಡಿನ ಎಲ್ಲ ಭಕ್ತರನ್ನ ಸೇರಿಸಿಕೊಂಡು ಆಯೋಜಿಸುತ್ತಿದ್ದರು. ನಮ್ಮೂರ ಕೃಷ್ಣನ ಹಬ್ಬವನ್ನ ಅದ್ದೂರಿಯಾಗಿ ನಡೆಸಬೇಕು. ಈ ಹಬ್ಬದ ಪ್ರಮುಖ ಆಕರ್ಷಣೆಗಳಾದ ಹುಲಿವೇಷ, ಜನಪದ ವೇಷ ಹಾಗೂ ಇನ್ನಿತರ ವಾದ್ಯ ವೈವಿಧ್ಯಗಳು ಉತ್ಸವದಿಂದ ಮರೆಯಾಗಬಾರದು ಎನ್ನುವ ನಿಟ್ಟಿನಲ್ಲಿ ಕಣ್ಮನ ಸೆಳೆಯುವ ಬೃಹತ್ ವೇದಿಕೆ, ಹೈಟೆಕ್ ಧ್ವನಿ ಸಂಯೋಜನೆ, ಬಣ್ಣ ಬಣ್ಣದ ಬೆಳಕು ಹಾಗೂ ಉತ್ಕೃಷ್ಟದ ಹಿನ್ನೆಲೆ ಸಂಗೀತ ಆಯೋಜಿಸಿ ಕೃಷ್ಣನ ಉತ್ಸವ ಕಾಣಲು ಬರುವ ಲಕ್ಷಾಂತರ ಭಕ್ತಸ್ತೋಮಕ್ಕೆ ಮನರಂಜನೆಯ ರಸದೌತಣವನ್ನೇ ಆಯೋಜಿಸುತ್ತಿದ್ದರು. ಎಲ್ಲೋ ನೀನು ಒಂದು ಹೊಟ್ಟೆಗಾಗಿ ದೈನ್ಯ ಪಡಬೇಕೆ ನಾನು.
ವೇಷಧಾರಿಗಳನ್ನ ಪ್ರೋತ್ಸಾಹಿಸಲು ಉತ್ಸವ ಆರಂಭಕ್ಕೆ 1 ವಾರಗಳ ಮೊದಲೇ 50, 100, 500, 1000ಗಳ ನೋಟಿನ ಮಾಲೆಗಳನ್ನ ಪೋಣಿಸುವ ಕೆಲಸ ಶುರುವಾಗುತ್ತಿತ್ತು. ಕಾಯು ನೀನು ದೃಷ್ಟಿ ನಿನ್ನ. ಉತ್ತಮವಾಗಿ ಕೀಬೋರ್ಡ್ ನುಡಿಸುತ್ತಿದ್ದ ಶ್ರೀಪಾದರು ನಡುವೆ ತಾವೇ ಕೆಲವು ಹಾಡುಗಳನ್ನ ಕೀಬೋರ್ಡ್ನಲ್ಲಿ ನುಡಿಸಿ ವೇಷಧಾರಿಗಳನ್ನ ಪ್ರೋತ್ಸಾಹಿಸಿ ಪ್ರೇಕ್ಷಕರಿಂದ ಪ್ರಚಂಡ ಕರತಾಡನ ಗಿಟ್ಟಿಸುತ್ತಿದ್ದರು. ಪ್ರಸಿದ್ಧ ಡ್ರಮ್ಸ್ ವಾದಕ ಡಾಕ್ಟರ್ ಶಿವಮಣಿಯವರನ್ನ ಕರೆಸಿ ಅವರಿಂದ ಹುಲಿವೇಷದ ತಾಸೆಯನ್ನ ನುಡಿಸಿ ವೇಷಧಾರಿಗಳು ಕುಣಿದು ಕುಪ್ಪಳಿಸುವಂತೆ ಮಾಡಿದ್ದು ಅಷ್ಟೇ ಅಲ್ಲದೆ ಶ್ರೀಪಾದರು ಈ ವೇಷಗಳ ಬಗ್ಗೆ ಇರುವ ವಿಶೇಷ ಪ್ರೀತಿಯನ್ನ ಈ ಮೂಲಕ ತೋರಿಸಿದ್ದಾರೆ. ಕೃಷ್ಣ ರುಕ್ಮಿಣೀಪತೆ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ. ಶ್ರೀಪಾದರ ಕಾರ್ಯಕ್ರಮ ವೀಕ್ಷಣೆಗಾಗಿ ದೂರದ ಊರಿನಿಂದ ಸಂತಸ ಸಡಗರದಿಂದ ಮಕ್ಕಳು ಮರಿಗಳೊಂದಿಗೆ ಕುಟುಂಬ ಸಮೇತರಾಗಿ ಆಗಮಿಸುತ್ತಿದ್ದ ಭಕ್ತ ಜನತೆ ಕಾರ್ಯಕ್ರಮ ಕೊನೆಯಾಗುವವರೆಗೂ ಶ್ರೀಪಾದರು ವೇದಿಕೆಯಿಂದ ನಿರ್ಗಮಿಸುವ ತನಕವೂ ಕದಲದೆ ಅಲ್ಲೇ ನಿಂತಿರುತ್ತಿದ್ದರು. ನಾಡಿನ ಕೃಷ್ಣ ಭಕ್ತರ ಜೊತೆ ಸೇರಿ ಪರ್ಯಾಯದ ಕೃಷ್ಣನ ಉತ್ಸವವನ್ನ ಎಲ್ಲಿಲ್ಲದ ಪ್ರೀತಿ, ಪ್ರೇಮ, ಭಕ್ತಿ, ಶ್ರದ್ಧೆಯಿಂದ ಆಯೋಜಿಸುತ್ತಿದ್ದ ಕೃಷ್ಣ ಭಕ್ತ ಶ್ರೀಪಾದರು ಇಂದು ಪರ್ಯಾಯ ಮಹೋತ್ಸವಕ್ಕೆ ನಮ್ಮೊಂದಿಗಿಲ್ಲ. ಆದರೆ ಅವರ ಭಕ್ತಿ, ಮನುಷ್ಯ ಪ್ರೀತಿ, ಜನೋತ್ಸಾಹ, ಕಲಾರಾಧನೆ ಎಂದಿಗೂ ಜನಮಾನಸದಿಂದ ಮರೆಯಾಗದೆ ಮತ್ತೆ ಮತ್ತೆ ನೆನಪಿನ ಅಂಗಳದಲ್ಲಿ ತೇಲಿ ಬಂದು ನಮ್ಮಂತಹ ಸಾವಿರಾರು ಭಕ್ತರನ್ನ ಭಾವುಕರನ್ನಾಗಿಸುತ್ತಿದೆ. ಸನಾಶಕ ಕಮಲಲೋಚನ ಕೃಷ್ಣ ಪಾಪಮೋಚನ. ಶ್ರೀ ಶ್ರೀ ಲಕ್ಷ್ಮೀವರ ತೀರ್ಥರು ಮಾಡಿದ ದಾನ ಧರ್ಮ ಪುಣ್ಯ ಕಾರ್ಯಕ್ಕಾಗಿ ಸಲ್ಲಿಸಿದ ಸೇವೆಗಳು ಮರೆಯಾಗದೆ ಜನಮನದ ಆಳದಲ್ಲಿ ಶಾಶ್ವತವಾಗಿ ನೆಲೆಯೂರಿದೆ ಎನ್ನುವುದಕ್ಕೆ ಪರಮ ಪೂಜ್ಯರ ಹೆಸರು, ನೆನಪು ಇನ್ನೂ ಕೂಡ ಜನಮಾನಸದಲ್ಲಿ ಉಳಿದಿರುವುದೇ ಜ್ವಲಂತ ಸಾಕ್ಷಿ. ಚಂದನ ಕೃಷ್ಣ ಶೇಷವಾಹನ ಮುರಳಿ ಮೋಹನ ಕೃಷ್ಣ ಹೇ ಘನ ಘನ. ಈ ಬಾರಿಯ ಪರ್ಯಾಯದ ಸರ್ವಜ್ಞ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರಿಗೆ ನಿಮ್ಮ ಅನುಗ್ರಹ ದೊರೆಯಲಿ. ಅದರ ಜೊತೆಗೆ ನಿಮ್ಮಂತಹ ಅಭೂತಪೂರ್ವ ಸೇವಾ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಇವರಿಂದ ನಡೆಯಲಿ ಎಂದು ಹಾರೈಸುತ್ತೇವೆ. ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ. ಹದ್ದಾಗಿ ಹಾರಿದನೆ. ಮತ್ತೊಮ್ಮೆ ಕೃಷ್ಣನ ಭಕ್ತರಾಗಿ ಕಡಗೋಲ ಕೃಷ್ಣನ ಆರಾಧಕರಾಗಿ ಈ ಪುಣ್ಯ ಮಣ್ಣಿನಲ್ಲಿ ಹುಟ್ಟಿ ಬನ್ನಿ ಎಂದು ಆಶಿಸಬಲ್ಲೆವು ಅಷ್ಟೇ ಪರಮ ಪೂಜ್ಯರೇ. ನಿದ್ರೆಗೈವ ಸಮಯದಲ್ಲಿ ಗೆದ್ದು ಬಾರೆಂದರೆ ಅಲ್ಲಿದ್ದರಕ್ಕ ಸರನೆಲ್ಲ ಗೆಲಿದಾತನೇ. ನಿದ್ರೆಗೈವ ಸಮಯದಲ್ಲಿ ಗೆದ್ದು ಬಾರೆಂದರೆ ಅಲ್ಲಿ. ಶಿರೂರು ಮಹೋತ್ಸವದ ಈ ಸಮಯದಲ್ಲಿ ನಿಮ್ಮ ನೆನಪು ಎಂದಿಗೂ ಅಜರಾಮರ. ಮತ್ತೊಮ್ಮೆ ನಮ್ಮ ನಡುವೆ ಜನಸಾಮಾನ್ಯರ ಸ್ವಾಮಿಯಾಗಿ ಬನ್ನಿ ಎಂದು ಪ್ರಾರ್ಥಿಸುವ ಹಿಂದೂ ಯುವ ಸೇನೆ, ಉಡುಪಿ ಜಿಲ್ಲೆ.